ಅನ್ಯಮತೀಯರೊಂದಿಗೆ ಇನ್ನು ಮುಂದೆ ಹಿಂದೂ ಹೆಣ್ಣುಮಕ್ಕಳು ಲವ್ ಜಿಹಾದ್ ಹೆಸರಿನಲ್ಲಿ ತಿರುಗಾಟದಲ್ಲಿ ರಸ್ತೆಯಲ್ಲೇ ಹಿಂದೂ ಸಮಾಜ ಮತ್ತು ಹಿಂದೂ ಕಾರ್ಯಕರ್ತರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಂಯೋಜಕ ಮುರಳೀಕೃಷ್ಣ ಅಸಂತಡ್ಕ ಎಚ್ಚರಿಸಿದ್ದಾರೆ. ಪುತ್ತೂರಿನಲ್ಲಿ ನಡೆದ ಕನ್ಯಾನದ ಕಣಿಯೂರಿನ ದಲಿತ ಬಾಲಕಿ ಆತ್ಮಹತ್ಯೆ ಪ್ರಕರಣವನ್ನ ಖಂಡಿಸಿ ಹಾಗೂ ಮತಾಂತರ ಕಾಯ್ದೆ ಜಾರಿಗೆ ಒತ್ತಾಯಿಸಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಕಣಿಯೂರಿನ ದಲಿತ ಬಾಲಕಿಯನ್ನು ಆರೋಪಿ ಶಾಹುಲ್ ಹಮೀದ್ ಹಲವು ಆಮಿಷಗಳನ್ನು ಒಡ್ಡಿ ಬಲೆಗೆ ಬೀಳಿಸಲು ಯತ್ನಿಸಿದ್ದಾರೆ. ಅದ್ಯಾವುದು ನಡೆಯದಾಗ ಆಕೆಯ ಕೂದಲು ಕತ್ತರಿಸಿ ವಾಮಾಚಾರ ನಡೆಸಿದ್ದಾನೆ. ಈತನಿಗೆ ಆತನ ಮನೆಯವರು ಸಹಕಾರ ನೀಡಿದ್ದಾರೆ. ಬಾಲಕಿಯ ಆತ್ಮಹತ್ಯೆಯಲ್ಲ, ಅದೊಂದು ವ್ಯವಸ್ಥಿತ ಕೊಲೆ ಎಂದ ಅವರು ಪ್ರಕರಣದ ಸೂಕ್ತ ತನಿಖೆಯನ್ನ ಪೊಲೀಸರು ನಡೆಸಬೇಕೆಂದು ಒತ್ತಾಯಿಸಿದ್ರು. ಹಿಂದೂ ಧರ್ಮ ವಿರೋಧಿಗಳು ಹಾಗೂ ರಾಷ್ಟ್ರದ್ರೋಹಿಗಳ ಜೊತೆ ಹೋಗುವ ಹಿಂದೂ ಹೆಣ್ಣು ಮಕ್ಕಳು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಕಂಡುಬಂದಲ್ಲಿ ರಸ್ತೆಯಲ್ಲಿ ಹಿಂದೂ ಸಮಾಜ ಮತ್ತು ಹಿಂದೂ ಕಾರ್ಯಕರ್ತರು ಹೆಣ್ಣು ಮಕ್ಕಳಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದ್ರು. ದುಷ್ಕರ್ಮಿ ಒಬ್ಬ ಜಹಾದಿ ಅಪ್ರಾಪ್ತ ಏನೂ ತಿಳಿದೇ ಇರತಕ್ಕಂಥ ಒಂದು ಮುಗ್ಧೆ ಬಾಲಕಿಯನ್ನ ಲವ್ ಜಹಾದಿನ ಹೆಸರಿನಲ್ಲಿ ತನ್ನ ಬಲೆಗೆ ಬೀಳಿಸ್ಕೊಳ್ತಾನೆ. ಯಾವ ರೀತಿ ಬೀಳಿಸ್ಕೊಳ್ತಾನೆ ಅಂತ ಕೇಳಿದ್ರೆ, ಇವತ್ತು ಯಾರೆಲ್ಲ ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಲವ್ ಜಹಾದ್ ನಡೀತಾ ಇಲ್ಲ ಅಂತ ಹೇಳುವಂಥ ಅವರಿಗೆ ಒಂದು ಪಾಠ ಏನು ಅಂತ ಕೇಳಿದರೆ, ಇವನು ನಿರಂತರವಾಗಿ ಇವಳ ಮನೆಗೆ ಬರ್ತಾನೆ. ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಇವಳ ಮನೆಗೆ ಬರ್ತಾನೆ. ಇವಳು ಮನೆಗೆ ಬಂದು ಇವಳಿಗೆ ಚಾಕ್ಲೇಟ್ ಇರ್ಬೋದು, ಇತರ ಆಸೆ ಇತರ ಏನೋ ಆಮಿಷಗಳನ್ನು ಒಡ್ಡಿ ತನ್ನ ಬಲೆಗೆ ಬೀಳಿಸ್ಕೊಳ್ತಾನೆ. ಬಂಧುಗಳೇ, ಅಷ್ಟು ಮಾತ್ರ ಅಲ್ಲ, ಇವಳನ್ನು ಬುರ್ಕ ಹಾಕಿಸ್ಕೊಂಡು ಸುತ್ತಾಟ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಮನೆ ತಾಯಿ ಅಲ್ಲಿ ಉಲ್ಲೇಖ ಮಾಡಿದರು, ಬುರ್ಕವನ್ನು ತೊಡಿಸಿ ಬಗ್ಗದೇ ಇರತಕ್ಕಂಥ ಸಂದರ್ಭ ವಾಮಾಚಾರ ಮಾಡೋದ್ರ ಮುಖಾಂತರ ಅವಳ ಕೂದಲುಗಳನ್ನು ಕಿತ್ಕೊಂಡು ಹೋಗಿ ವಾಮಾಚಾರ ಮಾಡ್ತಾನೆ, ಭಸ್ಮ ಪ್ರಯೋಗವನ್ನು ಮಾಡ್ತಾನೆ. ಈ ರೀತಿ ಭೀಕರವಾಗಿ ಒಂದು ಅಪ್ರಾಪ್ತ ಏನೂ ತಿಳಿದೇ ಇರತಕ್ಕಂಥ ಒಬ್ಬಳ ಹೆಣ್ಣುಮಗಳನ್ನು ತನ್ನ ವಶಕ್ಕೆ ಪಡಿಸಿಕೊಳ್ಳುವುದರ ಮುಖಾಂತರ ಲವ್ ಜಹಾದಿನ ಇವತ್ತು ಕರಾಳ ಮುಖದ ಪ್ರದರ್ಶನವನ್ನು ಒಬ್ಬ ಮೂರ್ಖ ದುಷ್ಕರ್ಮಿ ಒಬ್ಬ ಕಟುಕ ಮಾಡಿದ್ದಾನೆ. ಕರಳನ್ನು ನೇಣಿಗೊಡ್ತಾಳೆ. ಆದರೆ ಆತ್ಮಹತ್ಯೆ ಅಂತ ಆರಂಭದಲ್ಲಿ ಬಿಂಬಿತ ಆಗಿದ್ದರೂ ಸಹ ಅವಳ ಕಾಲುಗಳು ನೆಲದಲ್ಲಿರುತ್ತೆ. ಕೊರಳಿಗೆ ಹಾಕಿರ್ತಕ್ಕಂಥ ಶಾಲಿನ ಕುಣಿಕೆ ಗಟ್ಟಿಯಾಗಿರೋದಿಲ್ಲ. ಈ ರೀತಿ ಅತ್ಯಂತ ಸಂಶಯಾಸ್ಪದವಾಗಿ ಆತ್ಮಹತ್ಯೆ ಅಂತ ಬಿಂಬಿಸುವಂಥ ಪ್ರಯತ್ನ ನಡೆದರೂ ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಇಲಾಖಾಧಿಕಾರಿಗಳ ಜೊತೆ ಆಗ್ರಹವನ್ನು ಮಾಡ್ತು. ಇದು ಆತ್ಮಹತ್ಯೆ ಅಲ್ಲ, ಇದು ಬಹುಶಃ ಅಲ್ಲಿ ರೇಪ್ ನಡೆದಿರಬೇಕು, ಇದನ್ನು ಕೊಲೆ ನಡೆದಿರಬೇಕು. ಈ ನಿಟ್ಟಿನಲ್ಲಿ ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಿ ಯಾರು ಇದಕ್ಕೆ ಕಾರಣೀಭೂತನಾಗಿದ್ದಾನೆ ಅವನನ್ನು ತಕ್ಷಣ ಬಂಧನ ಮಾಡಬೇಕು ಅಂತ ಆಗ್ರಹವನ್ನು ಮಾಡಬೇಕು. 24 ಗಂಟೆಗಳ ಒಳಗಡೆ ಅವನನ್ನು ಬಂಧನ ಮಾಡಿದರು. ಆದರೆ ಪೊಲೀಸರು ಬಂಧುಗಳ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ, ಇದು ಕೇವಲ ಒಂದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಮಾತ್ರ ಅಲ್ಲ, ಇದು ಅತ್ಯಾಚಾರ ಮತ್ತು ಕೊಲೆ ನಡೆದಿರ್ತಕ್ಕಂಥ ಘಟನೆ. ಮತ್ತು ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಈ ರೀತಿಯ ಏನು ಪ್ರಯೋಗಗಳು ನಡೆದಿದೆ, ಇದಕ್ಕೆ ಆ ಮನೆಯವರ, ಆ ಮುಸಲ್ಮಾನನ ಯಾರು ಆ ಕೆಲಸ ಅತ್ಯಂತ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥ ಆ ಶಾಹುಲ್ ಹಮೀದಿನ ತಾಯಿ ಇರ್ಬೋದು, ಅವರ ಮನೆಯವರ ಬೆಂಬಲನೂ ಇತ್ತು ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಒಬ್ಳು ಸಹೋದರಿಯನ್ನ ಕಳ್ಕೊಂಡಿದ್ದೇವೆ. ಪ್ರವೀಣ್ ಪುತ್ತೂರ್, V4 ನ್ಯೂಸ್, ಕರ್ನಾಟಕ.